ಅಕ್ಕ, ಬೀಗ್ರಿಗೆ ಫೋನ್ ಮಾಡಿ ಭಾಳ ದಿನ ಆಯ್ತಲ್ಲ, ಒಂದು ಫೋನ್ ಹಚ್ಚೋಣ. ಶಾಂತ, ಕರೆಕ್ಟ್ ಹೇಳಿದೆ ನೀನು. ಫಸ್ಟ್ ಒಂದು ಫೋನ್ ಮಾಡೋಣ ತಡಿ ಅವರಿಗೆ. ಭಾಳ ದಿನ ಆಯಿತು, ನನಗೂ ಮಾಡೋಕ್ಕೆ ಟೈಮ್ ಆಗಲೇ ಇಲ್ಲ. ಪಾಪ ಏನು ಅನ್ಕೊಂಡ್ರೆ ಏನೋ. ಫೋನ್ ಹಚ್ಚ. ಶಾಂತವಾ, ಎಷ್ಟು ಚಲೋ ಕಾಣಕತ್ತೀಯವ ನೀನು. ನಂದೇ ದೃಷ್ಟಿ ಆಗುತ್ತೆ. ಈ ಸೀರೆ ಯಾವತ್ತು ತಗೊಂಡೆ ನೀನು? ಭಾಳ ಚೆನ್ನಾಗಿದೆ ಕಲರ್, ಡಬಲ್ ಕಲರ್ ಅಲ್ಲ? ಬಾಳೆ ಭಾಳ ಮ್ಯಾಚ್ ಆಯ್ತು ನೋಡು, ಚೆನ್ನಾಗಿ ಕಾಣಿಸ್ತಿದ್ದಿ. ಹೌದಕ್ಕ, ಅದು ನಮ್ಮದು 2ನೇ ರೋಡಲ್ಲಿ ಒಬ್ಬರು ನೆಂಟಸ್ತಿಗೆ ಮಾಡಿಕೊಡೋದಕ್ಕೆ ಹೇಳಿದ್ರಲ್ಲ, ಆಚೆ ಕಡೆಯವರೇ ಬೇಕವರಿಗೆ ಅಂತ, ಮಂಗಳೂರು ಕಡೆಯವರು. ಅವರಿಗೆ ಒಂದು ನೆಂಟಸ್ತಿಗೆ ಮಾಡಿಕೊಟ್ಟಿದ್ದೆ. ಊರಿಗೆ ಹೋದಾಗ ಒಬ್ರು ಗುರ್ತಾಗಿದ್ರ, ನಮ್ಮ ಸೊಸೆ ಮನೆಗೆ ಹೋದಾಗ. ನಮ್ಮದೇನಂತ ನಿನ್ನ ಸೊಸೆ ಮನೆಗೆ ಹೋದಾಗ ಅಲ್ಲೊಬ್ರು ಗುರ್ತಾಗಿದ್ರ. ಅವ್ರ ಹತ್ರ ಹೇಳಿ ಎಲ್ಲ ಮಾತಾಡಿಸಿದೆ, ಒಂದು ಒಳ್ಳೆ ಹುಡುಗ ಸಿಕ್ತ. ಅದಕ್ಕೆ ನಿನ್ನ ಮದುವೆಗೆಲ್ಲ ಬೇಕಲ್ಲ ಅಂತ ಹೇಳ್ಬಿಟ್ಟು ಸೀರೆ ಕೊಟ್ಟರೆ, ಇನ್ನು ಮದುವೆಗೆ ಈ ಸೀರೆ ಉಡೋದು, ಇನ್ನು ಗ್ರ್ಯಾಂಡ್ ಸೀರೆ ಉಟ್ಟು ಸರಿ ಅಂತ ಆ ಸೀರೆ ಹಾಗೆ ಉಟ್ಕೊಂಡೆ ನೋಡು. ಆದರೂ ಒಂಥರ ಚಲೋ ಆಯ್ತಲ್ಲ, ಭಾಳ ತುಟ್ಟೇನು ಇದ್ದಂಗಿಲ್ಲ, ಒಂಥರ ಪೇಪರ್ ಸಿಲ್ಕಲ್ಲ. ಅಂಥದ ಒಂದು ಫ್ರೀಯಾಗಿ ಕೊಟ್ಟಿರೋ ಸೀರೆಗೆ ಯಾವ ಥರದ್ದು ಕೊಟ್ಟರೆ ಏನು? ಫೋನ್ ಹಚ್ತೀನಿ ತಡಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ. ನಿನ್ನ ಬೇಕ್ರ್ಯಾಕ ಫೋನೇ ತಗೊಳಂಗಿಲ್ಲ. ಅದೇ ಹಾಡನ್ನ ಪಿಕ್ಚರಾಗ ಹೆಂಗೆ ಮಾಡಿರಿ? ಹೆಂಗೆ ಕಣಿಯದ? ತಡೀನಿ ನಂಗೆ ಗೊತ್ತಿತ್ತು, ನಾನೇ ಹೇಳ್ತೆ. ಭಾಗ್ಯದ ಬಳಿಗಾರ ಹೋಗಿ ಬಾ ತವರಿಗೆ. ಲಾಯ್ಕಿಲ್ಲಲ್ಲ, ನಮ್ಮ ರಘುವೆ ಲಾಯ್ಕಿತ್ತು. ನಮ್ಮ ಮ್ಯೂಸಿಕ್ ಟೀಚರ್ ಹೇಳಿಕೊಟ್ಟದು ಹಾಗೆ. ಇವ್ರ ಪಿಕ್ಚರರಿ ಅಂತೆಲ್ಲ ಮಾಡಿ ಇಟ್ಟಿರೋದನ್ನಷ್ಟೇ ಅಲ್ಲ. ಫೋನೇ ಎತ್ತಂಗಿಲ್ಲಲ್ಲ ಇವರು. ನಮ್ಮದೇ ಫೋನ್ ಅಂತ ಗೊತ್ತಾಯ್ತಲ್ಲ, ಹಂಗಾಗಿ ಎತ್ತಂಗಿಲ್ಲ ಬಹುಶಃ. ಹಾಗೇನಿಲ್ಲ, ಹೆಂಗಸು ಭಾಳ ಒಳ್ಳೆಯದೇ. ಎಲ್ಲೋ ಅಲ್ಲಿ ಇಲ್ಲಿಟ್ಟು ಗತ್ತೆ ಅದು ಇದು ಕೆಲಸ ಮಾಡ್ತಾರಲ್ಲ ಅವರೆಲ್ಲ, ಹಳ್ಳಿ ಕಡೆಯವರೆಲ್ಲ, ಹಂಗಾಗಿರ್ಬೇಕು. ಅಕ್ಕ, ಬೆಳಗಿರೋದೆಲ್ಲ ಹಾಲು ಅಂತಾರಲ್ಲ, ಆ ಥರ ಜಾತಿ ಅವಳು. ನಿನಗೇನು ಗೊತ್ತಾಗಂಗಿಲ್ಲ. ಅಯ್ಯೋ, ಭಾಳ ಭಾಳ ಖತರ್ನಾಕ್ ಅಂದ್ರೆ ಭಾಳ ಖತರ್ನಾಕ್ ಹೆಂಗಸು. ಅಯ್ಯಪ್ಪ, ಗಂಡನ ಹೆಂಗೆ ನಮ್ಮ ಗಂಡನ ನೋಡು, ಈಗಲೂ ಅವ್ನು ಹೇಳ್ದಂಗೆ ನಾನು ಕೇಳಬೇಕು. ಒಂದು ದಿನ ಹೆಂಗಸು ಗಂಡನೊಟ್ಟಿ ಗಲಾಟೆ ಇಲ್ಲ. ಆ ಥರ ಹಿಡ್ತದಲ್ಲಿ ಇಟ್ಕೊಂಡಿದ್ದಾಳು ಅವಳು. ಮಗಳಿಗೂ ಅದೇ ಬುದ್ಧಿ ಹೇಳ್ಕೊಟ್ಟಿದ್ದಾಳು. ನಿನ್ನ ಮಗ ಅವಳು ಏನು ಹೇಳ್ತಾಳು ಅದನ್ನೇ ಕೇಳೋದು. ಒಂದು ದಿವಸನಾದರೂ ಮಗ ನಿನ್ನ ಪಾರ್ಟಿ ವಹಿಸ್ಕೊಂಡಿದ್ದಿದ್ಯಾ? ಇಲ್ಲ. ಎಷ್ಟು ದುಡಿಲಿ, ಏನು ಮಾಡಲಿ, ಎಲ್ಲ ಲೆಕ್ಕಾಚಾರ ಅವಳಿಗೆ ಗೊತ್ತು. ನಿಂದು ಏನು ಲೆಕ್ಕಾಚಾರ, ನಿಂದು ಎಂಥದ್ದು ಇಲ್ಲ. ಸುಮ್ಮನೆ ಬಾಯಿಗೆ ಒಂದ್ಸತಿ ಬೈತಿ ಅಷ್ಟೇ, ಬಾಯಿಗೆ ಬಂದಂಗೆ ಅವನಿಗೆ. ಅವ್ನು ಈಚೆ ಕಿವಿಲ್ ಕೇಳಿ ಆಚೆ ಕಿವಿಲ್ ಬಿಡ್ತಾನಷ್ಟೇ ಹೊರತು ನಿಂಗೆ ಯಾವ ಬೆಲೆ ಇದೆ ಹೇಳು? ಯಾವ ಬೆಲೆ ಇಲ್ಲ, ಏನಿಲ್ಲ. ನನ್ನ ಮನೇಲಿ ನನಗೇನು ಬೆಲೆ ಬಿಡು, ನಾನು ಬೇಕಾದಂಗೆ ಇರ್ತೀನಿ. ಇಷ್ಟಕ್ಕೆ ನಾನು ಜಾಸ್ತಿ ಮಾತಾಡ್ರೆ ಅವ್ರನ್ನೇ ಹೊರಗೆ ಹಾಕ್ಬೋದು ಅಷ್ಟೇ. ನಾನೇನು ಯಾವುದಕ್ಕೇನು ಏನು ತಲೆ ಬಿಸಿ ಮಾಡ್ಕೊಳಂಗಿಲ್ಲ ಬಿಡ. ಅದು ಯಾಕೆ ಹಂಗೆ ಹೇಳಕತ್ತೀನಿ? ಏನು ಒಳ್ಳೆ ನನ್ನ ಮಗ ನನ್ನ ಸೊಸೆ ಏನೋ ಒಂದು ಇದು ಮಾಡ್ಕೊಂಡು ಹೋಗ್ತಾರೆ. ನಮಗೇನು ತಲೆ ಬಿಸಿ ಕೊಡೋಂಗಿಲ್ಲಲ್ಲ, ಮತ್ತೇನು ಅವ್ರದವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಎಲ್ಲ ಒಳ್ಳೆ ಬುದ್ಧಿ ಇದ್ದಿದ್ದಿದ್ರೆ ಫೋನ್ ಎತ್ತಬೋದಿತ್ತಲ್ಲ. ಈಗ ಯಾಕೆ ಎತ್ತಲಿಲ್ಲ ಅವರು? ನಿನಗೇನು ಗೊತ್ತಾಗಂಗಿಲ್ಲ ಅಷ್ಟೇ. ಸಂಗೀತ ಟೀಚರ್ ಸುಮಾರು ಹಾಡು ಹೇಳಿಕೊಟ್ಟೆ. ಸುಮಾರಿಗೆಲ್ಲ ಹಾಡೆಲ್ಲ ಬಂದಿತ್ತು ಈಗ ನನಗೆ. ಅದ್ರ ಜನಪದ ಗೀತೆ ಒಂಥರ ಲಾಯ್ಕ, ಭಾವಗೀತೆ ಒಳ್ಳೆ ಇರುತ್ತೆ. ಅದು ಕೂಡ ಮನಸ್ಸಿಗೆ ಗಳರು ಬೇಜಾರಾದಗಳ ಭಾವಗೀತೆ ಹಾಡ್ಕ ಒಂಥರ ಖುಷಿ ಆಯ್ತು. ಹಚ್ತೀನಿ, ಮೊಬೈಲ್ ಈಚೆ ಕಡೆ ಕೊಡು. ಬ್ಯಾಡ ಬಿಡು, ನಾನೇ ಮಾಡ್ತೀನಿ ಇನ್ನೊಂದ್ಸಲ. ಕೊಡವ, ನಾ ಮಾಡ್ತೀನಿ. ಇನ್ನೊಂದು ಫಿಟ್ಟಿಂಗ್ ಇಡೋಣ ಅಂದ್ರೆ ವರ್ಕೇ ಆಗಲ್ಲ. ರಿಂಗ್ ಆಗಕತ್ತೈತೆ. ಎತ್ತಂಗಿಲ್ಲ ಅಲ್ಲ? ಎತ್ತಂಗಿಲ್ಲ, ನಾ ಹೇಳಲ್ಲ ಮತ್ತೆ. ಎತ್ತಂಗಿಲ್ಲ ಅವರು, ಭಾಳ ಶಾಣೆ ಅದಾರ ಅವರು. ಅದು ಫೋನ್ ಬರ್ತಿತ್ತು. ಹಲೋ ಹಲೋ. ಹಾಂ ಬೀಗ್ರೆ, ನಾನು. ಓ ಅಕ್ಕ, ಹುಷಾರಿದ್ರ್ಯಾ? ಎಲ್ಲ ಹುಷಾರಾ? ತಂಗಿ ಹುಷಾರಿದ್ರಾ? ಹಾಂ, ಎಲ್ಲರೂ ಹುಷಾರಿದ್ದೀವಿ. ಎಷ್ಟು ದಿನದ ಫೋನ್ ಹಚ್ಚಕತ್ತೀವಿ, ನೀವು ಯಾಕೋ ಎತ್ತಂಗೆ ಇಲ್ಲ? ಅಯ್ಯೋ ಹೌದಾ, ಎಲ್ಲ ನೆಟ್ವರ್ಕ್ ಇರಲಿಲ್ಲ ಏನೋ ಮಾರ್ರೆ, ಫೋನ್ ರಿಂಗ್ ಆಗಲಿಲ್ಲ. ಹೋಯ್ಲಿ. ಮತ್ತೆ ಹೊಸ ಸಸಿ ಎಲ್ಲ ಲಾಯ್ಕಿದ್ರ? ಡ್ಯೂಟಿಗೆ ಹೋತ್ರಮ್ರಲ್ಲ ಡಾಕ್ಟ್ರಮ್ರ? ಹಾಂ, ನಮ್ಮ ತಂಗಿ ಸೊಸೆ ಆರಾಮ್ರಿ. ಹಾಂ, ಪ್ರೆಗ್ನೆಂಟ್ ಅದಲ್ಲ ಅವಳೀಗ. ಹೌದಾ, ಒಳ್ಳೇದಾಯ್ತು. ಮತ್ತೆ ಬನ್ನಿ ನೀವು ಊರ ಬದಿಗೆ. ಎಷ್ಟು ಟೈಮ್ ಆಯ್ತು ಬರಲೇ ಇಲ್ಲ? ಕೆಲಸ ಐತಿ ಬರ್ತೀವಿ ತಗೋರಿ, ಬರ್ತೀವಿ. ಅದಕ್ಕೇನಂತ, ನೀವು ಬರ್ರಿ ಮತ್ತೆ. ನಾವು ಬತ್ತು. ಮತ್ತೆ ಉಪ್ಪಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದೆ, ಹಪ್ಪಳ ಉಪ್ಪಿನಕಾಯಿ ಎಲ್ಲ ತಿಂದ್ರಿಯಾ? ಎಲ್ಲ ಹಾಕಿದಿತ್ತಲ್ಲ? ಹಾಂ ರೀ, ಚಲೋ ಐತ್ರಿ. ನಾವೇನಷ್ಟದು ನಮ್ಗೆ ಸೇರಂಗಿಲ್ಲ. ನಿಮ್ಮ ಮಗಳು ತಿಂದಳ್ರಿ ಚಲೋ. ಹೌದಾ, ಇರಲಿ. ಮತ್ತೆ ಎಂತಂದ್ರೆ ಬೀಗ್ರೆ, ನಾವೇ ಮಾಡ್ಕಂತ ಅನ್ಕೊಂಡಿದ್ದೆ. ನಾವು ಎಲ್ಲ ಧರ್ಮಸ್ಥಳಕ್ಕೆ ಮತ್ತು ಸುಬ್ರಹ್ಮಣ್ಯಕ್ಕೆಲ್ಲ ಒಂದು ಟೂರ್ ಹಾಕು ಅನ್ಕೊಂಡಿದ್ದೆ. ನೀವು ಬನ್ನಿ, ಎಲ್ಲ ಒಟ್ಟಿಗೆ ಹೋಯ್ಲಕ್ಕಲ್ಲ. ಮತ್ತು ಹೊಸ ಸಸಿನ ಕರ್ಕ ಬನ್ನಿ. ಈಚೆ ಬದಿಗೆಲ್ಲ ಕಂಡಂಗತ್ತೆ ಒಂದು ದೊಡ್ಡ ಗಾಡಿ ಮಾಡ್ಕೊಂಡೆ ಬನ್ನಿ, ಎಲ್ಲರನ್ನ ಕರ್ಕ ಬನ್ನಿ. ಮತ್ತು ನಿಮ್ಮ ತಂಗಿ ಗಂಡನ್ನ ಎಲ್ಲರನ್ನೂ ಒಪ್ಪಿಗೆ ಹೇಳಿ. ಹ್ಞೂ ರೀ, ನೋಡ್ಕೊಂಡು ಬರ್ತೀವಿ ರೀ, ಪುರ್ಸೊತ್ತು ನೋಡ್ಕೊಂಡು ಬರ್ತೀವಿ. ನೀವು ಹೋಗಿ ಬರ್ರಿ. ಈಗೇನು ಸಡನ್ನಾಗಿ ಆಗಂಗಿಲ್ಲ, ಮತ್ತೆ ಬರ್ತೀವಿ ನೋಡ್ರಿ.
ಹಂಗಂದ್ರೆ ಹೆಂಗತ್ತ ನೀವು ಬನ್ನಿ ಮೀನು ಹೆಣ್ಣು ಬಂದರೆ ಎಲ್ಲ ಒಟ್ಟಿಗೆ ಒಯ್ಯಬೇಕಲ್ಲ ಲಾಯ್ಕತ್ತ ನೀವು ಇಷ್ಟು ಒತ್ತಾಯ ಮಾಡೋಕ್ಕೆ ಹತ್ತೀರಂದ್ರ ಮೇಲೆ ಬರ್ತೀವಿ ತಗೋರಿ ನನ್ನ ಮಗನ ಹತ್ರ ಮಾತಾಡ್ತೇನೆ ಮತ್ತು ನೋಡೋಣ ಅಂತ ಆಯ್ತಾ ನೀವು ಬನ್ನಿ ಎಲ್ಲ ಒಟ್ಟಿಗೆ ಹೋರ್ ಲಾಯ್ಕಲ್ದ ದೇವ್ರ ದರ್ಶನ ಎಲ್ಲ ಒಟ್ಟಿಗೆ ಮಾಡ್ಕೊಂಡ್ರೆ ಸಂಸಾರ ಎಲ್ಲ ಲಾಯ್ಕ್ ಮಾರ್ರೆ ಬನ್ನಿ ಮತ್ತೊಂದು 4 ದಿನ ಓಡಾಡ್ಕೊಂಡು ಖುಷಿಯಲ್ಲಿ ಇಲ್ಲ ನೀವಲ್ಲ ನಾವಿಲ್ಲ ಎಂತ ಮಾರ್ರೆ ಎಲ್ಲ ಒಟ್ಟಿಗೆ ಓಡಾಡ್ಕೊಂಡಿದ್ರಲ್ದ ಖುಷಿ ಸಂಬಂಧ ಇನ್ನೂ ಒಳ್ಳೆ ರೀತಿ ಇರುತ್ತೆ ಬರ್ಕ್ಯಾಕ ಆಗಂಗಿಲ್ಲ ಅಂತ ಹೇಳು ಸುಮ್ಮನೆ ಇದಕ್ಕೆ ಅಲ್ಲಿ ಹೋಗಿ ಸೊಳ್ಳಿ ಪಳ್ಳಿ ಕಟ್ಸ್ಕೊಂಡು ಸುಮ್ಮನೆ ಬಳಕಸಂಡ್ರಿಗೆ ಹೆಚ್ಚಿಗಿರೇನ್ರಿ ಈ ಸಲ ನೀವು ಬಳಕದ್ದಾಕ ಈಗಿನ್ನು ಮಳೆ ಬಿಟ್ಟಿದ್ದಷ್ಟೇ ಅಲ್ಲದೆ ಇನ್ನೊಂದು ಕಟ್ಟೆಗೆ 4 ಬಿಸಿಲು ಬಂದ್ಕಣ್ಕ ಮತ್ತೆ ಹೇಳೋದಂತೆ ನಿನ್ನೆ ಮತ್ತೆ ಮಳೆ ಅಲ್ಲದೆ ಇಲ್ಲೆಲ್ಲ ಜೋರು ಮಳೆ ಆಚೆ ಬದಿ ಮಳೆ ಇತ್ತಕಂತಲ್ಲ ಹ್ಞೂ ಇಲ್ಲೂ ಭಾಳ ಮಳೆ ಆಗೈತೆ ಬೆಂಗಳೂರಾಗಂತೂ ಯಾವಾಗ ನೋಡ್ರು ಮಳೆನೇ ಬಿಡ್ರಿ ಮತ್ತೆ ನಿಮ್ಮ ಅತ್ತೆ ಹುಷಾರಿದ್ದಾರೇನ್ರಿ ಹಾಂ ಅತ್ತೇ ಹುಷಾರಿದ್ರು ನಿನ್ನೆ ಒಂಚೂರು ಆಚಿಚ್ಚಿ ಆಯಿತು ಹೊಟ್ಟೆ ಇವತ್ತಡ್ಡಿಲ್ಲ ಹುಷಾರಿದ್ರು ಆರಾಮ ಓಡಾಡ್ಕೊಂಡಿದ್ರಿ ಏನು ತೊಂದರೆ ಇಲ್ಲ ದೇವ್ರ ದಯದಿಂದ ನಂಗೊಂದು ಕಷ್ಟ ಇಲ್ಲ ಕಣೆ ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೊಂತಾರೆ ಯಾವಾಗ ಫೋನ್ ಮಾಡ್ರು ನಿಮ್ಮ ಅತ್ತಿನಂತೂ ನೀವು ಹೊಗಳದೆ ಬಿಡ್ರಿ ಎಷ್ಟು ಸಲ ನೋಡಿ ನೀವು ಒಂದು ದಿವಸ ತಿಗ್ಳಂಗಿಲ್ಲ ಅತ್ತಿನ ಇಲ್ಲದೆ ತಿಗ್ಳುವಂಥ ಕೆಲಸ ಅವ್ರೆ ಅಂತ ಮಾಡೋದಿಲ್ಲ ನಮ್ಮ ಅತ್ತೆ ಭಾಳ ಗನಾರ ಮಾತ್ರ ಸುಮ್ಮನೆ ಹೇಳೋದಲ್ಲ ಅತ್ತೆ ಅಷ್ಟೇ ನನ್ನ ಸಸಿಯೂ ಅಷ್ಟೇ ಭಾಳ ಒಳ್ಳೆ ಸಸಿ ನಂದು ಇವಳಿಗೆಲ್ಲ ಒಳ್ಳೆಯವರೇ ಸಿಗ್ತಾರೆ ನಮಗೆ ಮಾತ್ರ ಕೊಟ್ಟು ಕಳಿಸೋಳಲ್ಲ ನೀ ನಮ್ಮನ್ನ ಮತ್ತು ನನ್ನ ಮಗಳಲ್ಲೆಲ್ಲ ಹೊಂದ್ಕೊಂತಾಳಲ್ದ ನಿಮ್ಮೊಟ್ಟಿಗೆನಾ ಹ್ಞೂ ಹಂಗೇನು ತೊಂದರೆ ಇಲ್ಲ ಹಂಗೆ ಹೆಚ್ಚು ಕಮ್ಮಿ ಮಾಡೋದೇ ಅಲ್ಲೇನ್ರಿ ಮಕ್ಕಳಲ್ರ ನಾವು ಸುಮ್ಮನೆ ಇರ್ಬೇಕಾಗತ್ತೆ ಮತ್ತೆ ಏನು ಮಾಡೋಂಗಿಲ್ಲ ಕೊಯ್ಸಣಿ ಮಾತಿಗೇನು ಕಮ್ಮಿ ಇಲ್ಲ ಏನಂದ್ರಿ ಕೊಯ್ಸಿ ಎಂಥದ ಹೇಳಿದ್ರಿ ನನಗೆ ಗೊತ್ತಾಗ್ಲಿಲ್ಲ ರೀ ಬಿಗ್ರೆ ನಿಮ್ಗಲ್ಲ ಅಲ್ಲ ನಿಮ್ಮಂತ ಒಳ್ಳೆ ಅತ್ತಿ ಇರಲ್ಲ ಸಿಕ್ಕಿರಲ್ಲ ಅದೇ ನನ್ನ ಮಗಳು ಪುಣ್ಯ ಅಂದೆ ಅಷ್ಟೇ ಹ್ಞೂ ಈ ಸಾಕಿಡವ ಎಷ್ಟೊತ್ತು ಮಾತಾಡ್ತಿ ಯಾರು ಬೆಲ್ ಮಾಡಕ್ಕೆ ಹತ್ತಾರ ಯಾರಂತ ನೋಡ್ತೀನಿ ಅಡ್ಡಿಲ್ಲ ಆಯ್ತು ಹುಷಾರು ಜೋಪಾನ ನಮ್ಮ ಬೀಗ್ರೆ ಪಾಪದರಂದ್ರಿಯಾ ಪಾಪ ಮಾತ್ರ ಮಾತು ಬೇರೆ ಕತೆ ಬೇರೆ ಹೌದು ನಿಮಗೆ ಸುಮಾರು ಮುಂಚೆ ನೀಡೇ ಕಂಡಿಪ್ಪರಿಗೆಲ್ಲ ಗೊತ್ತಿರುತ್ತೆ ಹೆಂಗೆ ನಮ್ಮ ಬೀಗ್ರ ಅಂದ್ಕೊಂಡೆ ಮಾತು ಮಾತ್ರ ಭಾಳ ನೈಸ್ ಅಂದ್ರೆ ನೈಸ್ ಅಯ್ಯೋ ದೇವ್ರು ಅನ್ಕಣ್ಕ ಹೇಳ್ತಿರಲ್ಲ ಗೋಮುಖ ವ್ಯಾಘ್ರರಂತ ಆ ಕಣಗಿನ್ನವ್ರು ಕಣಿ ಆಯ್ತು ಫೋನಾಗ ಮಾತಾಡ್ತಾ ಕಿಚ್ಚೆಲ್ಲ ಹೊರಗೆ ಬಂತೇನು ಬೆಂಕಿ ಹೋಯ್ ಕಾಂತೆ ಗೊಂಜಿ ಆಯಿತೋ ಇಲ್ಲೋ ಮತ್ತು ನೀವೆಲ್ಲ ವೀಡಿಯೋ ಕಮ್ದ ತಪ್ಸೋಕ್ಕಾಗಕ್ಕ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕಣ್ಕ ಮತ್ತು ಕಾಮೆಂಟ್ ಹಾಕೋದು ಮಾತ್ರ ಮರುಕೆ ಆಗ ನಾ ಎಲ್ಲ ಓದ್ತೇಕ ಬತ್ತೆ